ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಎಂತ ಗೊತ್ತುಂಟಾ, ನಾನು ಬೆಕ್ಕಿನ ಕಾಲಿಗೆ ಮೆಟ್ಟಿದ್ದು, ಬೆಕ್ಕು ನನಗೆ ಕಚ್ಚಿದ್ದು. ಸೊ ಈಗ ಕ್ಲಿನಿಕ್ಗೆ ಹೋಗ್ತಿದ್ದೇನೆ. ಫಸ್ಟ್ ಟೈಮ್ ಕ್ಲಿನಿಕ್ಗೆ ಹೋಗೋದೆಲ್ಲ ವ್ಲಾಗ್ ಮಾಡ್ತಿರೋದು. ಯಾಕೆ ವ್ಲಾಗ್ ಮಾಡ್ತಿದ್ದೇನೆ ಅಂತ ಹೇಳ್ತೇನೆ. ಸೊ ಬನ್ನಿ, ಅದಕ್ಕಿಂತ ಮುಂಚೆ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಬೆಕ್ಕು ಕಚ್ಚಿದೆ ಅಂತ ಹೇಳಿ ಕೇರ್ಲೆಸ್ ಮಾಡಬಾರ್ದು ಅಂತ ನನ್ನ ತಮ್ಮ ಹೇಳಿದ್ದು. ಸೊ ಹಾಗಾಗಿ ಕ್ಲಿನಿಕ್ಕಿಗೆ ಹೋಗೋದು ಇಂಜೆಕ್ಷನ್ ತಗೊಳ್ಳಿಕ್ಕೆ. ಗೊತ್ತಿಲ್ಲ, ಇಂಜೆಕ್ಷನ್ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ, ಗೊತ್ತಿಲ್ಲ. ಸೊ ನಾನು ಬೆಕ್ಕು ಕಚ್ಚಿದ ಮಾರ್ಕ್ ತೋರಿಸ್ತೇನೆ. ಅದೆಂತ ಗೊತ್ತುಂಟಾ, ತಪ್ಪಿ ಬಾಲಕ್ಕೆ ನಾನು ಮೆಟ್ಟಿದ್ದು. ಸಚಿನ್ನ ಮನೆಯ ಬೆಕ್ಕು, ಅದಕ್ಕೆ ನೋವಾಯ್ತಲ್ಲ. ಸೊ ಅದು ನನಗೆ ನೋವು ಮಾಡಿತ್ತು ಅಷ್ಟೇ. ನನಗೆ ನಗು ಕ್ಲಿನಿಕ್ಕಿಗೆ ಇದಕ್ಕೆ ಹೋಗೋದು ಅಂತ. ಸೊ ಅದನ್ನು ಮತ್ತೆ ಕೇರ್ಲೆಸ್ ಮಾಡಬಾರ್ದಂತೆ. ಮೊನ್ನೊಂದು ಫೇಸ್ಬುಕ್ಕಲ್ಲಿ ಬಂದಿತ್ತಲ್ವ, ಬೆಕ್ಕು ಕಚ್ಚಿ 4 ವರ್ಷದ ನಂತರ ಸತ್ತದಂತೆ. ಅದಕ್ಕೆ ನನಗೆ ತಮ್ಮನಿಗೆ ಸ್ವಲ್ಪ ಭಯ ಆಗ್ತಂತ, ಹಾಗಾಗಿ ಹೋಗ್ತಾ ಇದ್ದೇನೆ. ಆ್ಯಂಡ್ ಅದಕ್ಕೆ ಮದ್ದುಂಟಂತೆ, ಅಮ್ಮ ಹೇಳಿದರು. ತೆಂಗಿನ ತುರಿ ಉಂಟಲ್ವ, ತೆಂಗಿನ ತುರಿಯನ್ನು ಗಾಯದ ಜಾಗದಲ್ಲಿ ಇಟ್ಟ ನಂತರ ಬೆಕ್ಕನ್ನು ತಿನ್ನಿಸ್ಬೇಕಂತೆ. ಬೆಕ್ಕಿನ ಹತ್ರ ಅದನ್ನು ತಿನ್ನಿಸ್ಬೇಕಂತೆ. ಅದೇ ಮದ್ದಂತ ಅದಕ್ಕೆ. ಆದ್ರೆ ಇವನು ಫೋರ್ಸ್ ಮಾಡ್ತಿದ್ದಾನೆ, ಅದಕ್ಕೋಸ್ಕರ ಹೋಗ್ತಿದ್ದೇವೆ. ಸೊ ಬನ್ನಿ ಹೋಗುವ. 4 ಮಾರ್ಕ್ ಉಂಟಲ್ಲ, ಇದೆ ಕಾಲಿನ ತುದಿಗೆ ಸ್ವಲ್ಪ ನೋವುಂಟು. ನೋಡಿ ನನ್ನ ತಮ್ಮನಿಗೆ ನನ್ನ ಮೇಲೆ ಎಷ್ಟು ಕೇರ್. ನನ್ನ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗ್ತಿದ್ದಾನೆ. ನಂಗೆ ಸತ್ಯ ನಗು ಬರ್ತುಂಟು. ಬೆಕ್ಕು ಹಚ್ಚಿದ ಕೇರ್ ಅದು ಕ್ಲಿನಿಕ್ಕಿಗೆ ಹೋಗ್ತಾರ ಮಾರ. ಬನ್ನಿ ಬನ್ನಿ, ಹೋಗುವ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ, ಎಲ್ಲಿ ಕ್ಲಿನಿಕ್ ಉಂಟು ಅಂತ ಗೊತ್ತಿಲ್ಲ. ಇವತ್ತು ಸಂಡೇ ಬೇರೆ, ಓಪನ್ ಉಂಟ ಗೊತ್ತಿಲ್ಲ. ನಂಗೆ ಜೋರಾಗಲಿಕ್ಕೆ ಬರ್ತುಂಟು. ಸೊ ಒಂದು ಕ್ಲಿನಿಕ್ ಓಪನ್ ಉಂಟು ಇಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇಂಜೆಕ್ಷನ್ ಕೊಟ್ಟರೆ ಇವನಿಗೆ ಕೊಡಿಸುದು. ಅಲ್ಲಿ ಕ್ಲಿನಿಕ್ ಅಲ್ಲಿದ್ದೇವೆ. ನೋಡಿ, ಒಂದು ಟೀಟ್ ಇಂಜೆಕ್ಷನ್, ಮತ್ತೊಂದು 2 ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಬೇಕಿತ್ತ ಬೆಕ್ಕಿನ ಕೈಯಿಂದ ಕಚ್ಚಿಸಿಕೊಳ್ಳೋ ಕೆಲಸ. ಇನ್ನು ಹೋಗುದು ವಾಪಸ್. ಎಂತ ಗೊತ್ತುಂಟಾ, ಇಲ್ಲಿ ಒಂದು ನಾಯಿ ಅಂತೆ ಎಲ್ಲರನ್ನು ಅಟ್ಟಿಸಿಕೊಂಡು ಹೋಗಿ ಕಚ್ಚಿತದಂತೆ. ಅದಕ್ಕೆ ಇಲ್ಲಿ ಹೋಗುವವರೆಲ್ಲ ಬೆತ್ತ ಇಟ್ಕೊಂಡು ಹೋಗ್ತಾರೆ. ಒಂದು 8 ಜನಕ್ಕೇನು ಕಚ್ಚಿದೆ ಅಂತೆ ಆಲ್ರೆಡಿ. ಹಾಗಾಗಿ ಬೆತ್ತ ಇಟ್ಕೊಂಡು ಹೋಗ್ತಿದ್ದೇವೆ. ನೋಡಿ, ಎಲ್ಲಿಂದ ಬರ್ತದೆ ಅಂತ ಹೇಳಿಕ್ಕಾಗೋದಿಲ್ಲ. 8 ಜನಕ್ಕೆ ಮಾರ, ನಮ್ಮ ಆಚೆಯವರಿಗೆ 8 ಜನರಿಗೆ ಕಚ್ಚಿದೆ. ಎಂತೆಲ್ಲ ಅವಸ್ಥೆ. ಅದು ಅಂದರೆ ಮರಿ ಇಟ್ಟಿದೆ, ಹಾಗಾಗಿ ಯಾರ್ದು ನಾಯಿ ಅಂತ ಸಹ ಗೊತ್ತಿಲ್ಲ. ಲೋಕಲ್ ನಾಯಿ. ಇಲ್ಲಿಂದ ಬರ್ತದೆ, ಇಲ್ಲಿಗೆ ಆಗೋದಿಲ್ಲ ಮಾರೆ. ವಿಡಿಯೋ ಮಾಡ್ತಾ ಹೋಗ್ತಿದ್ದೇನೆ. ಅಲ್ಲಿ ಅವಳುಂಡಾ ಅವಳು ಮೂಲು. ಇಲ್ಲಿ ಗುಂಡಿಯಲ್ಲಿ ಉಂಟು. ಇಲ್ಲಿ ಗುಂಡಿಯಲ್ಲಿ ಒಂದು ಬೆಳಿಗ್ಗೆ ಹೋಗಿದ್ದೇವೆ. ಈಗ 1 ಗಂಟೆ ಆಯಿತು. 10 ಗಂಟೆಗೆ ಹೋದವರು 1 ಗಂಟೆ ಬರ್ತಿದ್ದೇವೆ. ಬ್ಯಾಂಕಿನ ಕೆಲಸ ಅಂತ ಹೇಳಿದರೆ ಹಾಗೆ ಅಲ್ಲ, ಬಚ್ಚಿದಕ್ಕೆ ಮಾತ್ರ. ನೋಡಿ, ಕೋಲ್ ಇಟ್ಕೊಂಡೆ ಬಂದಿದೆ. ಅಲ್ಲಿ ನಾಯಿ ಸಿಕ್ತು. ನಾನು ಕೋಲ್ ಇಟ್ಕೊಂಡಿದ್ದೆ, ಅಮ್ಮ ಕಲ್ಲು ಇಟ್ಕೊಂಡಿದ್ರು. ಕಲ್ಲು ಇಲ್ಲ, ನಮಗೆ ಕಚ್ತಿತ್ತು. ಅಮ್ಮ ಕಲ್ಲಲ್ಲಿ ಒಂದು ಬಿಸಾಡಿದ್ರ ಸೀದಾ ಹೋಯ್ತು. ಎಂಥ ಅವಸ್ಥೆ ಮಾರೆ. ಎಲ್ಲಿ ಯಾರು ಹೋಗ್ಲಿಕ್ಕೆ ಸಹ ಗೊತ್ತಿಲ್ಲ. ಅದಕ್ಕೆ ವಿಡಿಯೋ ಮಾಡಿಕೊಂಡೇ ಬರ್ತಿದ್ದೇನೆ. ಹಿಂದೆಯಿಂದ ಬಂದರೆ ಗೊತ್ತಾಗ್ತದಲ್ಲ, ಹಾಗೆ. ಅದು ಮರಿ ಇಟ್ಟಿದೆ, ಆ ಮರಿ ತಗೊಳ್ಳಿಕ್ಕೆ ಹೋಗ್ತಾರೆ ಅಂತ ಅದಕ್ಕೆ ಭಯ ಆಗಿರಬೇಕು. ಆದರೆ ಹೋದವ್ರಿಗೆ ಬಂದವರಿಗೆಲ್ಲ ಕಚ್ಚಿದ್ರೆ ಹೇಗೆ ಅಲ್ವಾ? ಈಗ ಕಚ್ಚಿ ವಾಪಸ್ ಅದು ಕಚ್ಚಿದ ನೋವನ್ನು ತಗೊಳ್ಬೇಕು, ವಾಪಸ್ ಇಂಜೆಕ್ಷನ್ನು. ಬಾಬಾ ಸಾಕಾಯಿತು ಮಾತ್ರ. ಅದೆಲ್ಲ ಕೆಲಸ ಕಂಪ್ಲೀಟ್ ಮಾಡಿಕೊಂಡೆ ಬಂದು ಈಗ ಡೈರೆಕ್ಟ್ ಸಚಿನ್ನ ಮನೆಗೆ ಹೋಗೋದು. ಸಚಿನ್ನ ಮನೆಗೆ ಹೋಗಿ ಸ್ವಲ್ಪ ಕೆಲಸ ಉಂಟು. ಬೆತ್ತ ಇನ್ನು ಬೇಡಲ್ಲ, ಬರಲಿಕ್ಕಿಲ್ಲ ನಾಯಿ. ನನಗೆ ವಿಡಿಯೋ ಮಾಡಲಿಕ್ಕೆ ಮತ್ತೋಯ್ತು. ಅದು ಯಾವ ನಾಯಿ ಅಂತ ನಿಮಗೆ ತೋರಿಸ್ತಿದ್ದೆ. ನೋಡಿ, ಎಲ್ಲ ಕಡೆ ಬೆತ್ತವೇ. ಬೆತ್ತ, ಕಲ್ಲು, ದೊಡ್ಡ ದೊಡ್ಡ ಕಲ್ಲು ಎಲ್ಲರೂ ಇಟ್ಕೊಂಡೆ ಹೋಗುದು ಇಲ್ಲಿ ಹೋಗುವಾಗ. ಯಾರಾದರೂ ಈ ಕಡೆಯವರು ಗೊತ್ತಿಲ್ಲದವರು ಇದ್ದರೆ, ಮಾಣಿ ಕಂಬಳದಡ್ಡದಿಂದ ಮಾಣಿಯ ತನಕ ಹೋಗುವವರು ಸ್ವಲ್ಪ ಜಾಗ್ರತೆ. ನಾಯಿ ಉಂಟು, ಕಚ್ಚುತ್ತದೆ. 8 ಜನರಿಗೆ ಕಚ್ಚಿದೆ ಆಲ್ರೆಡಿ. ಇಂಜೆಕ್ಷನ್ ಎಲ್ಲ ತಗೊಳ್ಬೇಕಾಗ್ತದೆ. ಸ್ವಲ್ಪ ಸೇಫ್ ಆಗಿರಿ. ಈಗ ಸದ್ಯಕ್ಕೆ ಸಚಿನ ಮನೆಗೆ ಬಂದಿದ್ದೇನೆ. ಸಂಜೆ ಕಾಣ್ತಾ ಇದ್ದಾನೆ. ನನಗೆ ಬೆಕ್ಕು ಕಚ್ಚಿದ್ದಿದೆ ನೋಡಿ, ತೋರಿಸ್ತೇನೆ. ಅದೇ ಬೆಕ್ಕು ನನಗೆ ಕಚ್ಚಿತ್ತು.
ಇದೇ ಬೇಕು. ಇದ್ದಾನೆ ನೋಡಿ ಸಂಜು ಈಚೆ ಮುಖ ನೋಡು, ಮುಖ ತೋರಿಸಿ, ಮುಖ ಇಲ್ಲದ್ರೆ ಫುಲ್ ತೋರಿಸ್ತೇನೆ. ಎಸ್, ನಾವು ಕಂಬಳಪುಣಿಯಲ್ಲಿ ಹೋಗ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ ಅದೇ ಆಯಿಲ್ ಪ್ರಿಪೇರ್ ಮಾಡಲಿಕ್ಕೆ ಉಂಟು. ಸೊ ಹಾಗಾಗಿ ಅದಕ್ಕೆ ಬೇಕಾದಂತಹ ಗಿಡಮೂಲಿಕೆಲ್ಲ ತರಲಿಕ್ಕೆ ಹೋಗ್ತಾ ಇದ್ದೇವೆ. ತುಂಬ ಹುಡುಕಬೇಕು, ಬ್ಯಾಗ್ ಚಂಡಿಯನ್ನು. ಸೊ ಅದಕ್ಕೆ ಹೋಗ್ತಿದ್ದೇವೆ. ನಾನು, ಲಚ್ಚು, ಅಮ್ಮ ಮತ್ತು ಇಬ್ಬರಿದ್ದಾರೆ ನೇಬರ್ಸ್. ಸೊ ಎಲ್ಲರೂ ಹೋಗ್ತಿದ್ದೇವೆ. ಎಲ್ಲಿ ಸಿಗ್ತದೆ ಗೊತ್ತಿಲ್ಲ, ಹುಡುಕಿ ಸಾಕಾಗ್ತದೆ ಸಿಗ್ತದ ಅಂತ. ಸಾಧಾರಣ 1 ಕಿಲೋಮೀಟರ್ ನಡ್ಕೊಂಡು ಬಂದು ಅದಕ್ಕೆ ಬೇಕಾದಂತೆಲ್ಲ ಸಿಗಲಿಕ್ಕೆ ನೋಡಿ. ಹಾಗಾಗಿ ಈ ಸಲ ಆಯಿಲ್ ಪ್ರೈಸ್ ಸ್ವಲ್ಪ ಜಾಸ್ತಿ ಮಾಡುವ ಅಂದಾಜು ಹಾಕಿದ್ದೇವೆ. ಯಾಕಂತ ಹೇಳಿದರೆ ಆಯಿಲಿಗೆ ರೇಟ್ ಜಾಸ್ತಿ ಆಗಿದೆ. ಕೊಕೊನಟ್ ಆಯಿಲ್ ಪ್ರೈಸ್ 280 ಆಗಿದೆ ಲೀಟರಿಗೆ. ಸೊ ಹಾಗಾಗಿ ಇನ್ನು ಮುಂದೆ ಆಯಿಲ್ ಪ್ರೈಸ್ ಜಾಸ್ತಿ ಮಾಡ್ತೇವೆ, ಹೇರ್ ಆಯಿಲ್ ಪ್ರೈಸ್ ನೆಕ್ಸ್ಟ್ ಇಯರಿಂದ. 1 ವರ್ಷ ಆಯಿತು ಆಲ್ಮೋಸ್ಟ್ ನಾನು ಜಾಸ್ತಿ ಮಾಡದೆ. ಸೊ ಹಾಗಾಗಿ ಜಾಸ್ತಿ ಮಾಡ್ತಿದ್ದೇವೆ. ಆ್ಯಂಡ್ ಕೆಲವರಿಗೆ ಕಷ್ಟ ಆಗ್ಬೋದು, ಬಟ್ ನಮಗೂ ಕಷ್ಟ ಆಗ್ತಾಯಿದೆ. ಕಡಿಮೆಗೆ ಕೊಟ್ಟು ತುಂಬ ಕಷ್ಟ ಆಗ್ತಾಯಿದೆ. ಅದಕ್ಕೆ ಬೇಕಾದ್ದು ಸಿಗಲಿಕ್ಕೂ ಕಷ್ಟ ಇದೆ, ಮತ್ತು ನಮಗೆ ಆಯಿಲ್ ಪ್ರೈಸ್ ಕೂಡ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಹಾಗಾಗಿ ಜಾಸ್ತಿ ಮಾಡ್ತೇವೆ. ತುಂಬ ಜಾಸ್ತಿ ಏನಲ್ಲ, 10-20 ರೂಪಾಯಿ ಜಾಸ್ತಿ ಮಾಡ್ತೇವೆ. ನೋಡುವ ಏನೆಲ್ಲ ಆಗ್ತದೆ ಅಂತ.